ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ 2 ಮಂತ್ ಬ್ಯಾಕ್ ನಾನೊಂದು ಸ್ಟೇಜ್ ಆಂಕರಿಂಗ್ ಟಿಪ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ತುಂಬ ವ್ಯೂಸ್ ಕೂಡ ಕಂಡಿದೆ ಅದು. ಸೊ ಅದಕ್ಕೆ ಕೆಲವರು ಕೇಳ್ತಾ ಇದ್ರು, ಈ ಬರ್ಡೇ ಹೋಸ್ಟ್ ಹೇಗೆ ಮಾಡೋದು, ರಿಸೆಪ್ಷನ್ ಆಗಿರ್ಬೋದು ಅಥವಾ ಮೆಹಂದಿ ಹೋಸ್ಟ್ ಹೇಗೆ ಮಾಡೋದು ಅಂತ. ಕೆಲವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಈ ಜರ್ನಲಿಸಮ್ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾರೆ, ಅಕ್ಕ ನನಗೆ ನಾಳೆ ಬರ್ಡೇ ಹೋಸ್ಟ್ ಇದೆ, ಯಾವ್ದೆಲ್ಲ ಗೇಮ್ಸ್ ಮಾಡೋದು ಅಥವಾ ಹೇಗೆ ಮಾಡೋದು, ಸ್ವಲ್ಪ ಐಡಿಯಾಸ್ ಕೊಡ್ತೀರಾ ಅಂತ. ಸೊ ಅದನ್ನೆಲ್ಲ ಮೆಸೇಜಲ್ಲಿ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದೆ ವಿಡಿಯೋ ಮಾಡಿ ನಿಮಗೆ ಹೇಳ್ತೇನೆ ಅಂತ. ಸೊ ಹಾಗಾಗಿ ಇವತ್ತು ವಿಡಿಯೋ ಮೂಲಕ ನಿಮಗೆ ಹೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಕೂಡ. ಯಾಕಂತ ಹೇಳಿದ್ರೆ ಹೋಸ್ಟ್ ಬಗ್ಗೆ ಯಾರು ಕೂಡ ಹೇಳಲ್ಲ. ಅಂದ್ರೆ ಹೇಗೆ ಹೋಸ್ಟ್ ಮಾಡೋದು, ಯಾವೆಲ್ಲ ಗೇಮ್ಸ್ ಆಡಿಸ್ಬೋದು, ಇದರ ಬಗ್ಗೆ ನೀವು ನಿಮ್ಮ ಆತ್ಮೀಯರ ಹತ್ರನೇ ಕೇಳಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಯಾರೋ ಈಗ ಹೋಸ್ಟ್ ಮಾಡುವವರು ಆಗಿರ್ತಾರೆ. ಸೊ ಅವ್ರ ಹತ್ರ ನೀವು ಕೇಳಿದ್ರು ಕೂಡ ಹೇಳಲ್ಲ. ಯಾಕಂತ ಹೇಳಿದ್ರೆ ಅವರ ಒಂದು ಏನು ಟಿಪ್ಸ್ ಇದೆ ಅದನ್ನ ಯಾರು ಕೂಡ ಬಿಟ್ಟುಕೊಡೋದಿಲ್ಲ. ನಾನು ಕೂಡ ಈ ಹೋಸ್ಟಿಗಿಂತ ಮುಂಚೆ ತುಂಬಾ ಜನರ ಹತ್ರ ಕೇಳಿದ್ದೆ, ಯಾವುದೆಲ್ಲ ಗೇಮ್ಸ್ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಥವಾ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಏನಾದರೂ ಟಿಪ್ಸ್ ಕೊಡಿ ಅಂತ ಕೇಳಿದಾಗ ಖಂಡಿತ ಹೇಳ್ತಾ ಇರಲಿಲ್ಲ. ನನಗೆ ಗೊತ್ತಿಲ್ಲ, ನಾನು ಪ್ರಿಪೇರ್ ಆಗಲಿಲ್ಲ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ನಾನು ಬಾಯಿಗೆ ಬಂದದನ್ನು ಮಾತಾಡ್ತೇನೆ, ಬಾಯಿಗೆ ಬಂದದ ಆಟ ಆಡಿಸ್ತೇನೆ. ಸೊ ಈ ಥರ ಎಲ್ಲ ಹೇಳ್ತಾ ಇದ್ರು. ಸೊ ನನ್ನ ಹಾಗೆ ಬೇರೆಯವರು ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿರ್ಬೋದು. ಸೊ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಹೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ನಾನು ಹೇಗೆ ಹೋಸ್ಟ್ ಕಲಿತೆ ಅಂತ ನಾನು ಫಸ್ಟ್ ಹೇಳ್ತೇನೆ, ಹೋಸ್ಟ್ ಮಾಡೋದನ್ನ ಹೇಗೆ ಕಲಿತೆ ಅಂತ. ಆಲ್ರೆಡಿ ನಾನು ಜರ್ನಲಿಸಮ್ ಸ್ಟೂಡೆಂಟ್ ಆಗಿರೋದ್ರಿಂದ ಈ ಆಂಕರಿಂಗ್ ಬಗ್ಗೆ ಸ್ವಲ್ಪ ಟಿಪ್ಸ್ ಗೊತ್ತಿತ್ತು ನನಗೆ. ಬಟ್ ಈ ಮೀಡಿಯಾ ಆಂಕರಿಂಗ್ ಅಂತ ಹೇಳಿದ್ರೆ ಅದೊಂದು ಸ್ಕ್ರಿಪ್ಟೆಡ್ ಆಗಿರ್ಬೋದು ಅಥವಾ ನೋಡಿ ಹೇಳೋದಾಗಿರ್ಬೋದು, ಈ ಥರ ಎಲ್ಲ ಇರ್ತಾ ಇತ್ತು. ಬಟ್ ಇದು ಕಂಪ್ಲೀಟ್ಲಿ ಚೇಂಜ್. ಸೊ ನನಗೆ ಒಂದು ದೊಡ್ಡ ಸ್ಟೇಜಲ್ಲಿ ಯಾವಾಗ ಹೋಸ್ಟ್ ಅವಕಾಶ ಸಿಕ್ತೋ ಆನಂತರ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಹೋದೆ. ಜಸ್ಟ್ ಒಂದು ಮಾಡು ಮಾಡು ನಿಮ್ಗೆ ಆಗತ್ತೆ ಅಂತ ಹೇಳಿ ದೂಡಿ ನಾನು ಸೆಕೆಂಡ್ PUC ಇರ್ಬೇಕಾದ್ರೆ ಅನ್ಸುತ್ತೆ. ಸೊ ಒಂದು ಮದುವೆಗೆ ಆರ್ಕೆಸ್ಟ್ರಾ ಇತ್ತು. ಸೊ ಅಲ್ಲಿ ಹೋಸ್ಟ್ ಕೊಟ್ಟಿದ್ರು. ನಾನು ತುಂಬಾ ಜನರ ಜೊತೆ ಕೇಳಿದೆ, ಹೇಗ್ ಮಾಡುದು ಹೇಳಿ ಪ್ಲೀಸ್ ಪ್ಲೀಸ್ ಅಂತ. ಅವ್ರಿಗೆ ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ, ಎಲ್ಲಿ ನನ್ನ ಚಾನ್ಸ್ ಅವರಿಗೆ ಸಿಗುತ್ತಾ ಅಂತ ಹೇಳ್ಕೊಂಡು ತುಂಬಾ ಜನ ಅದನ್ನ ಬಿಟ್ಕೊಡೋದೇ ಇಲ್ಲ. ಸೊ ನಾನು ತುಂಬಾ ಜನರ ಹತ್ರ ಕೇಳಿ ಸಫರ್ ಆಗಿದ್ದೆ. ಆದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಈ ಹೋಸ್ಟ್ ಎಲ್ಲ ಇರುತ್ತಲ್ವಾ, ಹೋಸ್ಟ್ ಮಾಡ್ತಾರಲ್ವಾ ಅಂತ ಪ್ರೋಗ್ರಾಮ್ಗೆಲ್ಲ ಜಾಸ್ತಿ ಅಟೆಂಡ್ ಆಗ್ತಾ ಇದ್ದೆ. ಅವ್ರು ಹೇಗ್ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ, ಬಟ್ ಅವರನ್ನ ಕಾಪಿ ಮಾಡಿಲ್ಲ ಅಷ್ಟೇ. ಕೆಲವರು ಕಾಪಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ತುಳುನಾಡಲ್ಲಿ ಮೊದಲು ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರ ಆಂಕರಿಂಗ್ ಅಂತ ಹೇಳಿದ್ರೆ ಸಾಕು, ಎಲ್ರಿಗೂ ಕೂಡ ತುಂಬಾ ಇಷ್ಟ. ಸೊ ಅವರನ್ನ ಕಾಪಿ ಮಾಡೋರು ತುಂಬಾ ಜನ ಇದ್ದಾರೆ. ಅಣ್ಣನಕ್ಲೆ ಅಕ್ಕನಕ್ಲೆ ಅಂತ ಈ ತುಳುವಲ್ಲಿ ಆಂಕರಿಂಗ್ ಆದ್ರೆ, ಸೊ ಅದನ್ನ ಕಾಪಿ ಮಾಡೋರು ತುಂಬಾ ಜನರು ಇದ್ದಾರೆ. ಬಟ್ ನಾನು ಎಲ್ಲೂ ಕೂಡ ಕಾಪಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನನ್ಗೆ ಹೇಗೆ ಚೇಂಜಸ್ ಮಾಡ್ತಾ ಹೋಗ್ಬೇಕು ಅಂತ ಅನ್ಸಿತ್ತು. ಸೊ ಹಾಗಾಗಿ ನಾನು ನನ್ನ ಸ್ಟೈಲಲ್ಲೇ ನಾನು ಆಂಕರಿಂಗ್ ಮಾಡೋದಕ್ಕೆ ಕಲಿತೆ, ಅಂದ್ರೆ ಹೋಸ್ಟ್ ಮಾಡೋದಕ್ಕೆ ಕಲಿತೆ. ಈಗ ವಿಷಯಕ್ಕೆ ಬರೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಹಂದಿ ಹೋಸ್ಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಮೆಹಂದಿ ಹೋಸ್ಟ್ ಇದೆ ಅಂತ ಅನ್ಕೊಳ್ಳಿ, ಅದು ನೈಟ್. ಫಸ್ಟ್ ನೀವು ಏನ್ ಮಾಡ್ಬೇಕು ಗೊತ್ತಾ? ಈಗ ಹುಡುಗಿಯರಾದ್ರೆ ಎಷ್ಟು ಟೈಮಿಗೆ ಮುಗಿಯುತ್ತೆ, ಹುಡುಗಿಯರಿಗೆ ತುಂಬಾ ಲೇಟ್ ನೈಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಫಸ್ಟ್ ಇನ್ಫಾರ್ಮೇಶನ್ ಕೇಳಿ. ಅಥವಾ ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ, ಫಸ್ಟಿಗೆ ಮದುವೆಯ ಅಂದ್ರೆ ಮಧ್ಯ ಮೆಹಂದಿಯ ಫಂಕ್ಷನ್ ಆಗಿರತ್ತೆ ಅಲ್ವಾ. ಸೊ ಮೆಹಂದಿ ಯಾರದು, ಫಂಕ್ಷನ್ ಯಾರ್ದು, ಅಂಡ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ನಾನು ಹೋಸ್ಟ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ಬೋದು, ಎಷ್ಟು ಗಂಟೆಗೆ ಒಂದು ಮಿನಿಮಮ್ ಒಂದು 25ರಿಂದ ಜಾಸ್ತಿ ಜನ ಅಟೆಂಡ್ ಆಗ್ಬೋದು. ಅಂಡ್ ಅಲ್ಲಿಯ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನೀವು ಪಡ್ಕೊಳ್ಳಿ ಫಸ್ಟಿಗೆ. ಓಕೆ, ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಪಡ್ಕೊಂಡ್ರೆ ಸೊ ನಿಮ್ಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೀವು ಏನೂ ಅವ್ರ ಹತ್ರ ಪ್ರಿಪೇರ್ ಆಗದೆ ಹೋಗಿರ್ತೀರಾ ಅಥವಾ ನೀವು ಅವ್ರ ಹತ್ರ ಮಾತಾಡದೆ ಹೋಗಿರ್ತೀರ. ಹೋಸ್ಟ್ ಅವರು ಕಾಲ್ ಮಾಡ್ತಾರೆ ನಿಮ್ಗೆ, ಹೋಸ್ಟ್ ಉಂಟು ಬನ್ನಿ ಅಂತ ಹೇಳ್ತಾರೆ. ನೀವು ಏನು ಕೇಳುದಿಲ್ಲ, ಡೈರೆಕ್ಟ್ ಒಂದು ಫಂಕ್ಷನಿಗೆ ಹೋಗ್ತೀರಾ, ಮೆಹಂದಿ ಫಂಕ್ಷನಿಗೆ ಹೋಗ್ತೀರಾ. ಮೆಹಂದಿ ಫಂಕ್ಷನಿಗೆ ಹೋಗಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋದು, ಜನ ಬಂದ್ರು ನಾನು ಸ್ಟಾರ್ಟ್ ಮಾಡ್ಬೇಕಾ, ಹಾಗೆಲ್ಲ ಕೇಳೋ ಬದಲು ಫಸ್ಟಿಗೆ ನೀವು ಎಲ್ಲ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಯಾಕೆ ಗೊತ್ತಾ, ಇದು ನನಗೆ ತುಂಬಾ ಫಸ್ಟ್ ನಾನು ಮೆಹಂದಿ ಹೋಸ್ಟಿಗೆ ಹೋಗ್ಬೇಕಾದ್ರೆ ಈ ಪ್ರಾಬ್ಲಮ್ ಆಗಿತ್ತು. ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ, ಜನ ನೋಡಿ ಸ್ಟಾರ್ಟ್ ಮಾಡಿದ್ದೇನೆ. ಇವರು 8 ಗಂಟೆಗೆ ಮೆಹಂದಿ ಫಂಕ್ಷನ್ ಕೂಡ ಮಾಡ್ತಿದ್ದಾರೆ. ದೀಪ ತರೋದಾಗಿರ್ಬೋದು, ಮೆಹಂದಿ ಇಡೋದಾಗಿರ್ಬೋದು. ನಾನು ಹೋಸ್ಟ್ ಮಾಡೋದಾ ಅಥವಾ ಇವರ ಮೆಹಂದಿ ಫಂಕ್ಷನ್ ನೋಡೋದಾ, ಅಥವಾ ನಾನು ಹೋಸ್ಟ್ ಮಾಡೋದನ್ನ ಜನ ನೋಡೋದಾ, ಅಥವಾ ಅವರು ಮೆಹಂದಿ ಫಂಕ್ಷನ್ಗೆ ಫೋಟೋ ಶೂಟ್ ಅದು ಇದು ಅಂತ ನೋಡ್ತಾ ಇರೋದಾ, ನೀವೇ ಅನ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಫಂಕ್ಷನ್ ಅಂದ್ರೆ ಮೆಹಂದಿ ಫಂಕ್ಷನ್, ಮೇನ್ಲಿ ಮೆಹಂದಿ ಫಂಕ್ಷನ್, ಸೊ ನೀವು ಫಸ್ಟಿಗೆ ಕೇಳ್ಕೊಳ್ಳಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ನನಗೆ ಎಷ್ಟು ಗಂಟೆಗೆ ನಾನು ಪ್ರೋಗ್ರಾಮ್ ಅನ್ನ ಮಾಡ್ತಾ ಹೋಗ್ಬೇಕು, ಎಷ್ಟು ಗೇಮ್ಸ್ ಅನ್ನ ಇಡ್ಬೋದು, ನೀವು ಏನೆಲ್ಲ ಪ್ರೈಸ್ ಇಟ್ಟಿದ್ದೀರಾ, ಸೊ ಪ್ರತಿಯೊಂದನ್ನು ಕೂಡ ನೀವು ಹೇಳ್ಬೇಕಾಗತ್ತೆ ಅವ್ರಿಗೆ.
ಮೊದಲನೇದಾಗಿ ನೀವೀಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ಮೆಹಂದಿ ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಒಂದು 2-3 ದಿನಕ್ಕಿಂತ ಮುಂಚೆ ಕಾಲ್ ಮಾಡಿ, ನೋಡಿ ನಾನು ಇಂಥ ಗೇಮ್ಸನ್ನು ಮಾಡ್ತಾ ಇದ್ದೇನೆ. ಸೊ ನನಗೆ ಗೇಮ್ಸಿಗೆ ಇಂಥ ಐಟಮ್ಸ್ ಬೇಕಾಗತ್ತೆ. ನಾನು ಈ ಒಂದು ಹೋಸ್ಟ್‌ಗೆ ಇಷ್ಟು ಚಾರ್ಜ್ ಮಾಡ್ತೇನೆ. ಆ್ಯಂಡ್ ನಿಮ್ಮ ಆ, ಏನು ಮೆಹಂದಿಯ ಬ್ರೈಡ್ ಯಾರಿದ್ದಾರೆ, ಸೊ ಬ್ರೈಡ್ ಅಥವಾ ಬ್ರೂಮ್ ಯಾರಿದ್ದಾರೆ, ಸೊ ಅವರದ್ದು ಹೆಸರು ಕೊಡಿ ನನಗೆ. ಆ್ಯಂಡ್ ಎಷ್ಟು ಗಂಟೆಗೆ ನಾನು ಸ್ಟಾರ್ಟ್ ಮಾಡಬೇಕು, ನಿಮ್ಮ ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ. ಆ್ಯಂಡ್ ಪ್ರೈಸ್ ಯಾವ್ದು ಇಡ್ತಾ ಇದ್ದೀರಾ ಇದನ್ನು ಕೂಡ ಕೇಳಿ. ಕೆಲವರು ಚಾಕ್ಲೇಟ್ಸ್ ಇಡ್ತಾರೆ, ಕೆಲವರು ಬೇರೆ ಬೇರೆ ಐಟಮ್ಸ್ಗಳನ್ನು ಗಿಫ್ಟ್ ಮಾಡಿ ಇಡ್ತಾರೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟನ್ನ ನೀವು ಮಾಡಿ ಮತ್ತೆ ನೀವು ಹೋಸ್ಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ. ಈಗ ಮೆಹಂದಿ ಹೋಸ್ಟಿಗೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ, ಅಥವಾ ನೀವು ನೆಕ್ಸ್ಟ್ ಟೈಮ್ ಕೂಡ ಅವರು ನಿಮ್ಮನ್ನ ಕರಿಬೇಕು ಅಂದರೆ ಬೇರೆ ಫಂಕ್ಷನಲ್ಲಿ ಯಾರು ಇರ್ತಾರೆ ಅವರು ನೋಡಿ ಕರಿಬೇಕು. ಸೊ ಅಂತ ಹೋಸ್ಟ್ ನಿಮ್ಮದಾಗಬೇಕು ಅಂತ ಹೇಳಿದ್ರೆ ಒಂದು ಟಿಪ್ಸ್ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಈಗ ತುಳು ಹೋಸ್ಟ್ ಅಂತ ಹೇಳಿದ್ರೆ ತುಳುನಾಡ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಅಲ್ಲಿ ಚೆನ್ನಾಗಿ ಕೊಡಿ. ಆ ಮೂಡಾಯಿ ಪಡ್ಡಾಯಿ ಆ ಥರ ಎಲ್ಲ ಹೇಳುವಾಗ ಒಂದು ವರ್ಡ್ ಇರುತ್ತೆ ನೋಡಿ, ತುಳು ವರ್ಡ್ಸ್. ಸೊ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಈ ಆಲ್ಮೋಸ್ಟ್ ಮೆಹಂದಿ ಫಂಕ್ಷನ್ ಅಲ್ಲೆಲ್ಲ ಅಜ್ಜ ಅಜ್ಜಿ ಆಗಿರ್ಬೋದು, ಅಥವಾ ಓಲ್ಡ್ ಆಗಿರ್ಬೋದು, ಅಥವಾ ಈಗಿನ ಕಾಲದವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಂಪ್ರದಾಯಬದ್ಧವಾಗಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಆದಷ್ಟು ತುಳು ವರ್ಡ್ಸ್ ಅನ್ನು ಯೂಸ್ ಮಾಡಿ. ನಾವು ಇಂಗ್ಲಿಷ್ ಆಲ್ಮೋಸ್ಟ್ ಮಾಡ್ತೇವೆ ಬಿಡಿ, ಆದ್ರೂ ಕೂಡ ನಾವು ತುಳು ವರ್ಡ್ಸ್ ಅನ್ನು ಯೂಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈಗ ನೋಡಿ, ಮೆಹಂದಿ ಫಂಕ್ಷನ್ ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ನಿಮ್ಗೆ ಹೆಂಗಸರು ಜಾಸ್ತಿ ಇರ್ತಾರೆ. ಅವರನ್ನ ಅಟ್ರಾಕ್ಟ್ ಮಾಡುವಂತಹ ಗೇಮ್ಸ್ಗಳನ್ನ ಇಡೋದು. ಫಾರ್ ಎಕ್ಸಾಂಪಲ್, ನಾನು ಆಲ್ಮೋಸ್ಟ್ ಆಗಿ ಈ ಆಟವನ್ನ ಆಡಿಸ್ತೇನೆ. ಅಂದ್ರೆ ಬೇರೆಯವ್ರು ಕೂಡ ಆಟ ಆಡಿಸ್ತಾರೆ, ಅದು ನನಗೆ ಬಿಟ್ಟದಲ್ಲ. ಅಂದ್ರೆ ನಾನೀಗ ಆಟ ಆಡಿಸೋದು ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮೆಹಂದಿ ಫಂಕ್ಷನ್, ಇವತ್ತು ಮೆಹಂದಿ ಫಂಕ್ಷನ್, ನಾಳೆಲ್ಲ ನಾಡಿದ್ದು ಮದ್ವೆ. ಸೊ ಫಂಕ್ಷನ್ ಇರುತ್ತೆ. ಸೊ ಮೆಹಂದಿ ಫಂಕ್ಷನ್ ಇದು ಹೋಸ್ಟಿಗೆ ಹೋಗಿರ್ತೀರಾ. ಅಲ್ಲಿ ನೀವು ಯಾವ ಗೇಮ್ಸ್ ಅನ್ನ ಮಹಿಳೆಯರಿಗೆ ಇಡ್ಬಹುದು ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಮಕ್ಕಳಿಗೆ ಆಡಿಸಿ. 1-3 ಗೇಮ್ಸ್ ಅನ್ನ ಮಕ್ಕಳಿಗೆ ಆಡಿಸಿ. ಫಾರ್ ಎಕ್ಸಾಂಪಲ್ ಒಂದು ಫನ್ನಿ ಮಕ್ಕಳಿಗೆ ಹೇಗೆ ಅಂತ ಹೇಳಿದ್ರೆ ಫನ್ನಿ ಆಗಿ ಆಟ ಆಡಿಸಿ. ಯಾಕಂತ ಹೇಳಿದ್ರೆ ಈ ಮಕ್ಕಳು ಬೇಗ ಗೇಮ್ಸ್ ಏನಾದ್ರು ಇದ್ರೆ ಬೇಗ ಬರ್ತಾರೆ. ಅದು ನೋಡಿ ಜನರಿಗೆ, ಅಂದ್ರೆ ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು, ನಾನು ಕೂಡ ಆಟ ಆಡ್ಬೇಕು ಅನ್ನೋದ ಒಂದು ಇಂಟ್ರೆಸ್ಟ್ ಬರುತ್ತೆ. ಫಸ್ಟಿಗೆ ನೀವು ಮಕ್ಕಳನ್ನ ಸೆಳ್ಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಗೇಮ್ಸ್ ನೋಡ, ಎಲ್ಲ ಮಕ್ಕಳು ಬನ್ನಿ ಅಂತ, 1-2-3 ಮಕ್ಕಳಲ್ಲ, ಎಲ್ಲ ಮಕ್ಕಳು ಒಮ್ಮೆ ಸ್ಟೇಜ್ಗೆ ಬನ್ನಿ ಅಂತ ಹೇಳುದು. ನಿಮ್ಗೆ ಡ್ಯಾನ್ಸ್ ಬರುತ್ತಾ, ಅಥವಾ ನಿಮ್ ಹೆಸರೇನು, ಸೊ ಒಂದಷ್ಟು ಫನ್ನಿ ಆಗಿ ಮಾತಾಡಿ ಅವ್ರ ಹತ್ರ. ಅಂದ್ರೆ ನೀವು ಟೈಮ್ ನೋಡ್ಕೊಳ್ಬೇಕಾಗತ್ತೆ, ನೀವು ಎಷ್ಟು ಗೇಮ್ಸ್ ಇಟ್ಟಿದ್ದೀರಾ ಅಂಡ್ ಎಷ್ಟು ಟೈಮ್ ಇದೆ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಆ, ನಾನೊಂದು ವಸ್ತು ಹೇಳ್ತೇನೆ, ನೀವು ಯಾರು ಫಸ್ಟ್ ತಂದು ನನ್ನ ಕೈಯಲ್ಲಿ ಕೊಡ್ತೀರೋ ಅವರು ವಿನ್ನರ್ ಆಗಿರ್ತಾರೆ ಅಂತ ಹೇಳಿ. ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಸೊ ಇಡೀ ಆಡಿಯನ್ಸ್ ಮಕ್ಕಳಿಗೆ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಅಂಡ್ ಇಡೀ ಆಡಿಯನ್ಸ್ ನಿಮ್ಮನ್ನ ನೋಡ್ತಾ ಇರ್ತಾರೆ, ನಿಮ್ಮ ಹೋಸ್ಟ್ ಅನ್ನು ನೋಡ್ತಾ ಇರ್ತಾರೆ, ಹೇಗ್ ಮಾಡ್ತಿದ್ದಾಳೆ, ಅಥವಾ ಅವರನ್ನ ನೀವು ಎಷ್ಟು ಎಂಕರೇಜ್ ಮಾಡ್ತಾ ಇರ್ತೀರಾ, ಅಥವಾ ಅವರನ್ನ ಎಷ್ಟು ನೀವು ಎಂಟರ್ಟೈನ್ ಮಾಡ್ತಾ ಇರ್ತೀರಾ, ಅಷ್ಟು ನಿಮ್ಗೆ ಬೆನಿಫಿಟ್ ಆಗಿರುತ್ತೆ. ಸೊ ಫಸ್ಟಿಗೆ ನೀವು ಮಕ್ಕಳಿಗೆ ಗೇಮ್ಸ್ ಇಡಿ. ಫಸ್ಟ್ ಇಂಟ್ರೊಡಕ್ಷನ್ ಅದು ಇದು ಅಂತ ನಿಮ್ಗೆ ಗೊತ್ತಿರ್ಬೋದು, ಗಣಪತಿ ಸ್ತುತಿ ಅದು ಇದು ಅಂತ. ಸ್ತುತಿ ಅಲ್ಲ, ಜಸ್ಟ್ ಶುಕ್ಲಾಂಬರದಂ ಹೇಳಿ ಸ್ಟಾರ್ಟ್ ಮಾಡಿ. ಅಂಡ್ ತುಳುನಾಡ ಬಗ್ಗೆ ಸ್ವಲ್ಪ ಹೇಳಿ, ಅಂಡ್ ಮೆಹಂದಿ ಶಾಸ್ತ್ರದ ಬಗ್ಗೆ ಸ್ವಲ್ಪ ಹೇಳಿ, ಮತ್ತೆ ಇದು ಮಕ್ಕಳಿಗೆ ಗೇಮ್ಸ್ ಸ್ಟಾರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸರ್ಚಿಂಗ್ ಗೇಮ್ಸ್, ಮಕ್ಕಳಿಗೆ ಆಲ್ಮೋಸ್ಟ್ ಸರ್ಚಿಂಗ್ ಗೇಮ್ಸೇ ಕೊಡಿ. ನೋಡುವ, ಯಾರಾದ್ರೂ ಮೂರು ಬೆಲ್ಟ್ ತಂದು ನನ್ನ ಕೈಯಲ್ಲಿ ಕೊಡ್ಬೇಕು, ರೆಡಿ 1 2 3 ಸ್ಟಾರ್ಟ್ ಅಂತ ಹೇಳಿ ಅವ್ರನ್ನ ಕಳಿಸ್ಬೇಕು. ಆಗ ಈ ಕೆಲವರು ಬೆಲ್ಟ್ ಎಲ್ಲ ಅವರ ಮಕ್ಕಳಿಗೆ ಆಗಿರ್ಬೋದು, ಅಥವಾ ಅವರ ಕಸಿನ್ಸ್ ಹಾಗೆ ಹೀಗೆ ಮಕ್ಕಳಿಗೆ ಕೊಟ್ಟು ಬಿಡ್ತಾರೆ ಬೆಲ್ಟ್ ಅನ್ನ. ಸೊ ಆಗ ನಿಮ್ಗೆ ಫನ್ ಮಾಡ್ಬೋದು. ಅಣ್ಣ ಪ್ಯಾಂಟಿಗೆ ಜಾಗ್ರತೆ ಆಗಿಲ್ಲ, ಗೊತ್ತಾಯ್ತಾ. ಸೊ ಅಲ್ಲಿ ಸ್ವಲ್ಪ ನಿಮ್ಗೆ ಕಾಮಿಡಿ ಮಾಡ್ಲಿಕ್ಕೆ ಆಗುತ್ತೆ, ಹಾಗೆ ಎಂಟರ್ಟೈನ್ ಆಗಿರುತ್ತೆ. ಅಂಡ್ ಎಲ್ರು ಕೂಡ ನಿಮ್ಮತ್ತ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಗೇಮ್ಸ್ ಫಸ್ಟ್ ನೀವು ಹೆಂಗಸರಿಗೆ ಇಡಿ. ಯಾಕೆ ಗೊತ್ತಾ, ಹೆಂಗಸರು ಸ್ವಲ್ಪ ನಾಚಿಕೆ ಪಡ್ಕೊಂಡು ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಅವರನ್ನ ಫಸ್ಟಿಗೆ ಇಳ್ಕೊಂಡ್ರೆ ಮತ್ತೆ ಗಂಡಸರು ಈಸಿಯಾಗಿ ಬರ್ತಾರೆ ಗೇಮ್ಸ್ ಆಡ್ಲಿಕ್ಕೆ. ಸೊ ಹೆಂಗಸರಿಗೆ ಯಾವ ರೀತಿಯಲ್ಲಿ ಇಡ್ಬೋದು ಅಂತ ಹೇಳಿದ್ರೆ, ಈ ತಿನ್ನುವಂತ ಗೇಮ್ಸ್, ಚಕ್ಕುಲಿಗೆ ದಾರ ಹಾಕಿ ಅದನ್ನ ತಿನ್ನೋದು, ಅಂದ್ರೆ ಚಕ್ಕುಲಿಗೆ ದಾರ ಕಟ್ಟೋದು, ದಾರದಿಂದ ಚಕ್ಕುಲಿಯನ್ನ ಇಳ್ಕೊಂಡು ತಿನ್ನುವಂಥದ್ದು. ಯಾರು ಫಸ್ಟ್ ತಿಂತಾರೆ ಅವರು ವಿನ್ನರ್ ಆಗಿರ್ತಾರೆ. ಅಥವಾ ಎಳ್ಳುಂಡೆ ಗೇಮ್ಸ್ ಆಗಿರ್ಬೋದು. ಇದ್ರಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಿಗುತ್ತೆ, ಕೆಲವೊಂದು ಸಿಗೋದಿಲ್ಲ. ಎಲ್ಲವೂ ನೀವು ಯೂಟ್ಯೂಬ್ ನೋಡಿ ಮಾಡಬೇಡಿ. ಯಾಕೆ ಗೊತ್ತಾ, ಕೆಲವೊಂದು ಗೇಮ್ಸ್ ಅದು ಇಷ್ಟ ಆಗಲ್ಲ. ನಮ್ಮ ತುಳುನಾಡಲ್ಲಿ ಹೇಗೆ ಅಂತ ಹೇಳಿದ್ರೆ, ಎಷ್ಟು ಫನ್ ಗೇಮ್ ಇರ್ತದೆ ಅಷ್ಟು ಚೆನ್ನಾಗಿರುತ್ತೆ. ಎಳ್ಳುಂಡೆ ಗೇಮ್ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಕೂಡ ಅದನ್ನು ಕೂಡ. ಎಳ್ಳುಂಡೆ ಗೇಮ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಎಳ್ಳುಂಡೆ ಕೊಟ್ಟು ಫಸ್ಟ್ಗೆ ಯಾರು ಫಸ್ಟ್ ತಿಂತೀರಾ ಅವರು ವಿನ್ನರ್ ಆಗಿರ್ತಾರೆ ಅಂತ. ಬಟ್ ಅದು ಗೇಮ್ ಆಗಿರೋದಿಲ್ಲ.
ಓಕೆ, ಅದು ಗೇಮ್ ಆಗಿರೋದಿಲ್ಲ. ಅದನ್ನ ತಿಂದು ಬಾಯಿ ತೋರಿಸ್ತಾರೆ ಅವರು, ನಾನು ತಿಂದೆ 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 ಅಂತ. ನಿಮ್ಮನ್ನ ಇಷ್ಟು ಈಸಿಯಾಗಿ ನಾನು ಆಟ ಆಡಿಸ್ಲಿಕ್ಕೆ ಆಗತ್ತಾ? ಸ್ವಲ್ಪ ಟಫ್ ಕೊಡುವ. ನೋಡು ನೀವು ಬ್ರೈಡ್ಗೆ ಅಂದ್ರೆ ಮದುಮಗಳಿಗೆ ಅಥವಾ ಮದುಮಗನಿಗೆ ವಿಶ್ ಮಾಡಿ, ನಾಡಿದ್ದು ಅವರ ಮದುವೆ ಇದೆ, ವಿಶ್ ಮಾಡಿ, ಯಾರು ಚೆನ್ನಾಗಿ ವಿಶ್ ಮಾಡ್ತಾರೋ ಅವ್ರಿಗೆ ಬಹುಮಾನ ಕೊಡುವ ಅಂತ ಹೇಳಿ. ಸೊ ಆಗ ಅವರು ಹ್ಯಾಪಿ ಮ್ಯಾರಿಡ್ ಲೈಫ್, ಚೆನ್ನಾಗಿರಿ, ಶುಭವಾಗ್ಲಿ ಅಂಡ್ ಕಂಗ್ರಾಚುಲೇಷನ್ ಹಾಗೆಲ್ಲ ವಿಶ್ ಮಾಡ್ತಾರೆ. ಓಕೆ, ಕೆಲವರು ಡಿಫ್ರೆಂಟ್ ಆಗಿ ವಿಶ್ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಹೇಳಿ ಅವರಿಗೆ, ಆಕ್ಚುಲಿ ಗೇಮ್ ಇದು ಕೂಡ ಅಲ್ಲ, ಒಂದೊಂದು ಎಳ್ಳುಂಡೆ ಕೊಡ್ತೇನೆ, ಎಳ್ಳುಂಡೆ ಕೊಟ್ಟು ಅದನ್ನ ಬಾಯಲ್ಲಿಟ್ಟು ಈಗ ನೀವು ಏನ್ ಹೇಳಿದ್ದೀರೋ ಅದನ್ನೇ ರಿಪೀಟ್ ಮಾಡ್ಬೇಕು ಅಂತ. ಆಗ ಒಬ್ಬೊಬ್ಬರ ಮಾತು ತೊದಲಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಈಗ ಹೇಳ್ತೇನೆ ನೋಡಿ, ಈಗ ನನ್ನ ಬಾಯಲ್ಲಿ ಎಳ್ಳುಂಡೆ ಇದೆ ಅಂತ ಅನ್ಕೊಳ್ಳಿ. ಇಫ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಹಾಗೆ ಬರ್ತದೆ. ಓಕೆ, ಆಗ ಇಡೀ ಜನ ನಗ್ತಾರೆ, ಅವರಿಗೆ ತುಂಬಾ ಎಂಟರ್ಟೈನ್ ಆಗತ್ತೆ. ಸೊ ಇಂಥ ಗೇಮ್ಸ್ ಎಲ್ಲ. ಸೊ ಅವರಿಗೆ ಕೂಡ ಸ್ವಲ್ಪ ಮಕ್ಕರ್ ಮಾಡುದು, ಅಕ್ಕ ಇಂಚಿನಕ್ಕ ಹಾಗೆ ಹೀಗೆ ಅಂತ ಹೇಳಿ ಮಕ್ಕರ್ ಮಾಡುವಂಥದ್ದು. ಓಕೆ, ಇದು ತುಳುವಲ್ಲಿ ಆದ್ರೆ ನಾನು ಹೇಳಿದ್ದು, ಇಲ್ಲದ್ರೆ ಏನಕ್ಕ ಹಾಗೆ ಹೀಗೆ ಅಂತ ಅವರಿಗೆ ಮಕ್ಕರ್ ಮಾಡಿ. ಸೊ ಈ ತರ ಒಂದೊಂದು ಗೇಮ್ಸ್ ಇಡ್ತಾ ಹೋಗಿ, ಎಂಟರ್ಟೈನ್ ಆಗಿ ಆಲ್ಮೋಸ್ಟ್ ಗೇಮ್ಸ್ ಅನ್ನ ಇಡ್ತಾ ಹೋಗಿ ನೀವು. ಈ ಬಲೂನ್ ಗೇಮ್ಸ್ ಆಗಿರ್ಬೋದು, ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಕಪಲ್ಸ್ ಗೇಮ್ ಆಗಿರ್ಬೋದು. ಸೊ ಈ ತರ ಎಲ್ಲ ಗೇಮ್ಸ್ ಇಡ್ತಾ ಹೋದಾಗೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈಗ ಬರ್ಡೇ ಹೋಸ್ಟ್ ಬಗ್ಗೆ ಹೇಳುವ. ಇದು ಗೇಮ್ಸ್ ಬಗ್ಗೆ ನಿಮ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ, ಯಾವೆಲ್ಲ ಗೇಮ್ಸ್ ಅನ್ನು ಆಡಿಸ್ಬೋದು ಅಂತ. ಒಂದು 10ರಿಂದ 20 ಗೇಮ್ಸ್ ನ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಈಗ ಏನಪ್ಪಾ ಅಂತ ಹೇಳಿದ್ರೆ, ಬರ್ಡೇ ಹೋಸ್ಟ್ ಹೇಗ್ ಮಾಡೋದು. ಬರ್ಡೇ ಹೋಸ್ಟ್ ಆಲ್ಮೋಸ್ಟ್ ನಿಮ್ಗೆ ಮಧ್ಯಾಹ್ನದ ಹೊತ್ತಲ್ಲಿ ಇರುತ್ತೆ, ಕೆಲವರು ನೈಟ್ ಕೂಡ ಮಾಡ್ತಾರೆ. ಇದರಲ್ಲಿ ಕೂಡ ಅಷ್ಟೇ, ನೀವು ಬರ್ಡೇ ಅಂದ್ರೆ ಯಾರ ಬರ್ಡೇ, ಅಪ್ಪ ಅಮ್ಮನ ಹೆಸರೇನು, ಅಂಡ್ ಎಲ್ಲಿ ನಡೀತಾ ಇದೆ, ಅಂಡ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಬರ್ಡೇ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ನಾನು ಎಷ್ಟು ಗಂಟೆಗೆ ಹೋಸ್ಟ್ ಮಾಡಬೇಕು, ಇದೆಲ್ಲವನ್ನ ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಾರ್ನಿಂಗ್ ಇದೆ ಅನ್ಕೊಳ್ಳಿ, ಮಾರ್ನಿಂಗ್ ಇದೆ ಅಂತ ಅನ್ಕೊಂಡ್ರೆ ಆಲ್ಮೋಸ್ಟ್ ನೀವು 12 ಗಂಟೆ ನಂತರನೇ ಜನ ಬರೋದು. ನೀವು 11 ಗಂಟೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ಆಗ ನೀವು ಅವ್ರ ಹತ್ರ ಹೇಳಿ 1 ಗಂಟೆಗೆ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಳ್ಳುವ, 1 ಗಂಟೆಗೆ ಅವರು ಮಿಡ್ಲಿಂದ ಬರಲಿ, ಸೊ ಗ್ರ್ಯಾಂಡ್ ಆಗಿ ಬರಲಿ, ಅಂಡ್ ನೀವು ಮ್ಯೂಸಿಕ್ ಹಾಕುವ ಅಲ್ಲಿ, ಅಷ್ಟು ತನಕ ನಾನು ಆಟ ಆಡಿಸ್ತಾ ಇರ್ತೇನೆ. ಕೆಲವೊಂದ್ಸಲ 12:30 ಆದ್ರೂ ಜನ ಬರೋದಿಲ್ಲ. ಓಕೆ, ಆಗ ನೀವು 12:30ಗೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ ನೀವು ಎಲ್ಲ ಬರ್ಡೇ ಹೋಸ್ಟ್ ಆಗಿರ್ಬೋದು, ಮೆಹಂದಿ ಹೋಸ್ಟ್ ಆಗಿರ್ಬೋದು, ರಿಸೆಪ್ಷನ್ ಹೋಸ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ನೀವು 1 ಅವರ್ ಬಿಟ್ರೆ 1.5 ಅವರ್ ಸೊ ಒಂದು ಮಾಡ್ಬೋದು ಅಷ್ಟೇ. ಅದ್ರ ಒಳಗೆ ನೀವು ಎಷ್ಟು ಎಂಟರ್ಟೈನ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಮ ಹೋಸ್ಟ್ ಅನ್ನೋದು ಅದ್ಭುತವಾಗಿ ಬರುತ್ತೆ. ಓಕೆ, ಸೊ ಇನ್ನೇನು ರಿಸೆಪ್ಷನ್ ಹೋಸ್ಟ್ ಆದ್ರೆ ರಿಸೆಪ್ಷನ್ ಹೋಸ್ಟ್ ಇನ್ನು ಸಹ ಜಾಲ್ ಇರುತ್ತೆ. ಯಾಕೆ ಗೊತ್ತಾ, ರಿಸೆಪ್ಷನ್ ಹೋಸ್ಟ್ ಅಂತ ಹೇಳಿದ್ರೆ ಈಗ ಅಂದ್ರೆ ಮದುಮಗಳು ಅವರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಅಲ್ವಾ. ಸೊ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದು. ಅಂದ್ರೆ ಫಸ್ಟ್ ನೀವು ಗೇಮ್ಸ್ ಸ್ಟಾರ್ಟ್ ಮಾಡಿರ್ತೀರಾ, ಸೊ ನೆಕ್ಸ್ಟ್ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದು. ಅಂಡ್ ನೆಕ್ಸ್ಟ್ ಯಾರಿಗೂ ಗೇಮ್ ಇಡಬಾರ್ದು. ಆ ಮದುಮಗಳು ಏನಿದ್ದಾರೆ, ಸೊ ಅವರಿಗೆ ಗೇಮ್ಸ್ ಇಡಬೇಕು. ಅಂದ್ರೆ ಅವರ ಬಗ್ಗೆ ಇವ್ರ ಹತ್ರ ಕೇಳೋದು, ಇವರ ಬಗ್ಗೆ ಅವ್ರ ಹತ್ರ ಕೇಳೋದು, ಆ ಕಡೆ ಈ ಕಡೆ ಕೂರಿಸಿ, ಗೊತ್ತಾಯ್ತಾ, ಚಾರ್ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಅವ್ರ ಬಗ್ಗೆ ಇವ್ರ ಹತ್ರ ಕೇಳೋದು, ಇವರ ಬಗ್ಗೆ ಅವ್ರ ಹತ್ರ ಕೇಳೋದು. ಆ ತರ ಗೇಮ್ಸ್ ಮಾಡಿದ್ರೆ ಅವರಿಗೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮನ್ನ ಕದ್ದಿರೋದು ಅವರೇ ನೋಡಿ. ಸೊ ಅವರಿಗೂ ಕೂಡ ಖುಷಿ ಆಗ್ಬೇಕು, ನಾವು ಮಾಡಿದಂತಹ ಕೆಲಸದಲ್ಲಿ ನಮಗೂ ಕೂಡ ತೃಪ್ತಿ ಇರಬೇಕು, ಅಂಡ್ ಅವರಿಗೂ ಕೂಡ ತೃಪ್ತಿ ಇರಬೇಕು. ಆಗ ಮಾತ್ರ ಒಂದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವುದೇ ಒಂದು ಹೋಸ್ಟ್ ಆಗಿರ್ಬೋದು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಅಂಡ್ ಏನಾದ್ರೂ ಸಪ್ರೇಟ್ ಆಗಿ ಏನಾದ್ರೂ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ, ಸೊ ಖಂಡಿತ ಮೆಸೇಜ್ ಮಾಡ್ತೀನಿ ಅನ್ಕೊಳ್ತೇನೆ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಕೂಡ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಏನಾದರೂ ಈ ಥರದ ವಿಡಿಯೋಸ್ ಬೇಕು ಅಥವಾ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಖಂಡಿತ ಮಾಡೋದಕ್ಕೆ ಟ್ರೈ ಮಾಡೋದಲ್ಲ, ಖಂಡಿತ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.